ಪುತ್ತೂರಿನ ಸೆಂಟ್ರಲ್ ಮಾರ್ಕೆಟ್ ಮಳಿಗೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸಲೀಂ ಅಹ್ಮದ್ ಹಾಗೂ ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ನಾರಾಯಣಸ್ವಾಮಿಯವರು ಭೇಟಿ ನೀಡಿದರು. ಬಳಿಕ ಮಾತನಾಡಿ, ವ್ಯವಹಾರದ ಜೊತೆಗೆ ಸಮಾಜಮುಖಿ ಸೇವೆ ಮಾಡ್ತಾ ಇರುವ ಯುವಕರ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಪುತ್ತೂರು ನಗರಸಭೆಯ 8 ಜನ ಕೊರೋನಾ ವಾರಿಯರ್ಸ್ಗಳನ್ನು ಸನ್ಮಾನಿಸಲಾಯಿತು ಹಾಗೂ ನಗರಸಭೆಗೆ ಸೆಂಟ್ರಲ್ ಮಾರ್ಕೆಟ್ ವತಿಯಿಂದ ಸ್ಯಾನಿಟೈಸರ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಟಿಎಂ ಶಹೀದ್, ಕೆಪಿಸಿಸಿಯ ಬಲರಾಮ್, ಪುತ್ತೂರು ಯುವ ಕಾಂಗ್ರೆಸ್ ಅಧ್ಯಕ್ಷ ಯುಟಿ ತೌಸಿಫ್ ಮತ್ತಿತರರು ಉಪಸ್ಥಿತರಿದ್ದರು. ಬಹಳ ಸಂತೋಷ ಆಯ್ತು ಇವತ್ತು ನಾನು ಇಲ್ಲಿ ಬಂದು ಇವತ್ತು ಯುವ ಸಮೂಹ ಸೇರಿ ನೀವೆಲ್ಲ ಒಂದು ಒಳ್ಳೆಯ ಪವಿತ್ರವಾದ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಇವತ್ತು ಏನು ಸ್ಯಾನಿಟೈಸ್ ಕೊಡೋದು, ಟೆಸ್ಟಿಂಗ್ ಆಗಿರ್ಬೋದು ಅಥವಾ ಅವ್ರಿಗೆ ಸಹಾಯ ಮಾಡೋ ರೀತಿಯಲ್ಲಿ ತಾವೇನು ಕೆಲಸ ಮಾಡ್ತೀರಾ ಅವೆಲ್ಲ ಯುವಕರಿಗೆ ಒಂದು ಅನುಕರಣೀಯ ಅಂತ ಕೆಲಸ ಮಾಡಿದ್ರು. ನಿಜವಾಗ್ಲೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ವತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇಂಥ ಇನ್ನೂ ಹೆಚ್ಚು ಕೆಲಸ ಮಾಡಿ ನಿಮಗೆ ಸಂಪೂರ್ಣ ಬೆಂಬಲ ನಮ್ಮದಿದೆ. ಇವತ್ತು ನಾನು ನಿಜವಾಗ್ಲೂ ಸಾಧ್ಯಕ್ಕೆ ಒಳ ಧನ್ಯವಾದ ಹೇಳಬೇಕಂತ ಹೇಳಿದ್ರೆ, ನಿಜವಾಗ್ಲೂ ಒಬ್ಬ ಒಳ್ಳೆ ಯುವಕರಿಗೆ ಇವತ್ತು ಒಂದು ಪ್ರೇರಣೆ ಮಾಡಿದ ರೀತಿಯಲ್ಲಿ ನಮಗೆಲ್ಲ ನೀವು ಗೊತ್ತಾಗೋ ರೀತಿಯಲ್ಲಿ ಇವತ್ತು ಇಂಥ ಕಾರ್ಯಕ್ರಮ ಮಾಡಿ, ಸಣ್ಣ ಕಾರ್ಯಕ್ರಮ ಆದರೆ ಒಂದು ಸಂದೇಶ ಅಂತ ಒಳ್ಳೆ ಕೊಟ್ಟಿದ್ದೀರಾ. ಆ ಸಂದೇಶಕ್ಕೆ ಆ ವಿಷನ್ ಏನಿತ್ತು, ಏನು ನೀವು ಚಿಂತನೆ ಮಾಡಿದ್ರಿ, ನೀವು ಯಾರು MLA ಇಲ್ಲ ಅಥವಾ MP ಇಲ್ಲ ಅಥವಾ ಕಾರ್ಪೊರೇಟ್ ಇಲ್ಲ, ಆದರೂ ಕೂಡ ಲೋಕಲ್ ನಿಮ್ಮ ಸಂಸ್ಥೆಗಳು ಸೇರ್ಕೊಂಡು ತಾವು ಏನು ಮಾಡಿದ್ದೀರಾ